ರೋಟರಿ ಕ್ಲಬ್ ಬಂಟ್ವಾಳ ಲೊರೆಟ್ಟೋ ಹಿಲ್ಸ್ ಇದರ 2025-26ನೇ ಸಾಲಿನ ಅಧ್ಯಕ್ಷ ವಿಜಯ್ ಫೆರ್ನಾಂಡಿಸ್ ಹಾಗೂ ಇತರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಲೊರೆಟ್ಟೋ ಪದವಿನಲ್ಲಿರುವ ಗ್ರೀನ್ ಸಿಟಿಯ ರೋಟರಿ ಸಭಾಭವನದಲ್ಲಿ ನಡೆಯಿತು. ನೂತನ ಅಧ್ಯಕ್ಷರಾಗಿ ವಿಜಯ್ ಫೆರ್ನಾಂಡಿಸ್, ಕಾರ್ಯದರ್ಶಿಯಾಗಿ ಮೋಹನ್ ಕೆ ಶ್ರಿಯಾನ್ ಮತ್ತಿತರ ಪದಾಧಿಕಾರಿಗಳಿಗೆ ಪದಗ್ರಹಣಾಧಿಕಾರಿ ಪೂರ್ವ ಜಿಲ್ಲಾ ಗವರ್ನರ್ ಕೇಶವ್ ಎಚ್ಆರ್ ಅವರು ಅಧಿಕಾರ ಸ್ವೀಕರಿಸಿದರು. ನೂತನ ಅಧ್ಯಕ್ಷ ವಿಜಯ್ ಫೆರ್ನಾಂಡಿಸ್ ಆಶಯ ಭಾಷಣ ಮಾಡಿ, ಈ ಕ್ಲಬ್ಗೆ ಸೇರಿದ ಒಂದೇ ವರ್ಷದಲ್ಲಿ ಕಾರ್ಯದರ್ಶಿಯಾಗಿದ್ದೇನೆ. 4 ವರ್ಷದಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ವಿಶ್ವಾಸವಿಟ್ಟು ನೀಡಿದ ಈ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸುವುದಾಗಿ ತಿಳಿಸಿದ ಅವರು ಸದಸ್ಯರ ಸಹಕಾರವನ್ನ ಯಾಚಿಸಿದ್ರು. ನಾನು ಈ ಕ್ಲಬ್ಬಿನ ಸದಸ್ಯನಾಗಿ ಕೇವಲ 4 ವರ್ಷ ಆಯಿತು. ನಾನು ರೋಟರಿ ಕ್ಲಬ್ಬಿಗೆ ಸೇರಲು ನನಗೆ ಪ್ರೇರಣೆ ನನ್ನ ಮಿತ್ರರಾದ ಅವಿಲ್ ಮಿನೇಜಸ್ ರವರು ಹಾಗೂ ನನ್ನ ಅಣ್ಣ ರೋಟೇರಿಯನ್ ಜೆರಾಲ್ಡ್ ಫೆರ್ನಾಂಡಿಸ್ ರವರು. ನಾನು ಈ ಕ್ಲಬ್ಬಿಗೆ ಸೇರಿ ಒಂದೇ ವರ್ಷದಲ್ಲಿ ಶ್ರುತಿ ಮಾಡ್ತಾರವರು ಅಧ್ಯಕ್ಷರಾಗಿರುವಾಗ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ನೀವು ನೀಡಿದ್ದೀರಿ. ಅದಾಗಿ 2 ವರ್ಷಗಳಲ್ಲಿ ಭಾಳಷ್ಟು ಹಿರಿಯ ಸದಸ್ಯರು ಇದ್ರೂ ನನ್ನ ಮೇಲೆ ಒಂದು ದೊಡ್ಡ ವಿಶ್ವಾಸ ಇಟ್ಟು ನನಗೆ ಇಷ್ಟು ದೊಡ್ಡ ಒಂದು ಜವಾಬ್ದಾರಿಯನ್ನು ನೀಡಿದಂಥ ನನ್ನ ಕ್ಲಬ್ಬಿನ ಸರ್ವ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. ನಿರ್ಗಮನ ಅಧ್ಯಕ್ಷ ಸುರೇಶ್ ಶೆಟ್ಟಿ, ನಿರ್ಗಮನ ಕಾರ್ಯದರ್ಶಿ ರಾಜೇಶ್ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು. ಶಿಕ್ಷಣ ಕ್ಷೇತ್ರದ ಸಾಧಕರನ್ನ ಅಭಿನಂದಿಸಲಾಯಿತು. ಪದಗ್ರಹಣಾಧಿಕಾರಿ ಎಚ್ಆರ್ ಕೇಶವ್ ಅವರು ಮಾತನಾಡಿ, ಜವಾಬ್ದಾರಿ ತೆಗೆದುಕೊಳ್ಳಲು ಸಿದ್ಧರಿರುವವರು ನಾಯಕರಾಗುತ್ತಾರೆ. ಯುವಕರು ನಾಯಕತ್ವವನ್ನು ತೆಗೆದುಕೊಳ್ಳಲು ಮುಂದಾದಾಗ ಸಂಘಟನೆಗಳು ಬಲಯುತವಾಗ್ತವೆ. ಟಿಆರ್ಎಫ್ಗೆ ಕೊಡುವ ಪ್ರತಿ ದೇಣಿಗೆಯು ಸಮಾಜದ ಅಭಿವೃದ್ಧಿಗೆ ವಿನಿಯೋಗವಾಗಲಿದೆ ಎಂದು ಹೇಳಿದರು. Vibrant prestigious is not just based on the kind of enthusiasm. My club started a school called Rotary Mysore Brindavan in its 3rd year of inception. And you are even more crazy that on the first year itself you had your own building to start with. Again, congratulations to what Avil did and his tribe. Now we call the club advisor, the GSR, Prakash Karant. I think he was on a club starting spree during that time, and he started many clubs. He was the GSR for this club, and this is Rotary. That he has been called as an installation officer at some other club in Mysore, and he has gone there. And that is the job that, one person who has held the highest office in the district would do. And in his absence, I would recognize what Prakash Karant did for this club. ವೇದಿಕೆಯಲ್ಲಿ ಸಹಾಯಕ ಗವರ್ನರ್ ಉಮೇಶ್ ರಾವ್ ಮಿಚಾರು, ವಲಯ ಸೇನಾನಿ ರಾಮಚಂದ್ರ ಶೆಟ್ಟಿಗಾರ್, ಸ್ಥಾಪಕಾಧ್ಯಕ್ಷ ಅವಿಲ್ ಮೆನೇಜಸ್, ನಿರ್ಗಮನಾಧ್ಯಕ್ಷ ಸುರೇಶ್ ಶೆಟ್ಟಿ, ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ ಸಿತಾಳ ಉಪಸ್ಥಿತರಿದ್ದರು. ನೂತನ ಕಾರ್ಯದರ್ಶಿ ಮೋಹನ್ ಶ್ರಿಯಾನ್ ವಂದಿಸಿದ್ರು. ನೆಲ್ಸನ್ ಮೋನಿಸ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.